ಪ್ರಭು ನಿಮ್ಮೊಡನೆ ಇರಲಿ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೇಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೇಫನು ನೀತಿವಂತನು. ಮರಿಯಳನ್ನ ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡನು. ದಾವೀದ ವಂಶದ ಜೋಸೇಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನ ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಪ್ರಭುವಿನ ವಾಕ್ಯವಿದು. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಜವಾಬ್ದಾರಿ ಹೊತ್ತ ಪುರುಷ ತರುವನು ಕುಟುಂಬಕ್ಕೆ ಹರುಷ. ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಸೈನಿಕರನ್ನ ನೋಡುವುದಕ್ಕಾಗಿ ಸೈನಿಕರ ಆಸ್ಪತ್ರೆಗೆ ಒಮ್ಮೆ ಭೇಟಿಯನ್ನ ಕೊಡುತ್ತಾರೆ. ಯುದ್ಧದ ಸಮಯದಲ್ಲಿ ಗಾಯಗೊಂಡಂತ ಸೈನಿಕರನ್ನ ಭೇಟಿ ಮಾಡುವಂತ ಸಂದರ್ಭ ಅದು. ಹೀಗೆ ನಿರಾಶೆಯಲ್ಲಿದ್ದಂಥ ಸೈನಿಕರಿಗೆ ಸ್ಫೂರ್ತಿಯಾಗಲು ಅಬ್ರಹಾಂ ಲಿಂಕನ್ ತೆಗೆದುಕೊಂಡಿರುವಂಥ ಒಂದು ಮಹತ್ತರವಾದಂಥ ಹೆಜ್ಜೆ ಅದಾಗಿತ್ತು. ಹೀಗೆ ಯುದ್ಧದಲ್ಲಿ ಗಾಯಗೊಂಡಂಥ ಸೈನಿಕರಿರುವಂತಹ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾ ಇದ್ದಂಥ ಅಬ್ರಹಾಂ ಲಿಂಕನ್ ಒಬ್ಬ ಸೈನಿಕನ ಹತ್ತಿರ ಬಂದು ಕುಳಿತುಕೊಳ್ಳುತ್ತಾರೆ. ಆತನ ಯೋಗಕ್ಷೇಮವನ್ನ ವಿಚಾರಿಸುತ್ತಾ ಅಬ್ರಹಾಂ ಲಿಂಕನ್ ಕೇಳಿರುವಂತಹ ಪ್ರಶ್ನೆ, ನಾನು ನಿನಗಾಗಿ ಏನು ಮಾಡಬಲ್ಲೆ? ಆಗ ಸೈನಿಕ ಅಮೆರಿಕದ ಅಧ್ಯಕ್ಷರನ್ನ ನೋಡಿ ಹೇಳಿದ, ನನ್ನ ತಂದೆಗೆ ಒಂದು ಪತ್ರವನ್ನ ಬರೆಯುವಿರ? ಅಬ್ರಹಾಂ ಲಿಂಕನ್ ಸೈನಿಕನ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಪತ್ರವನ್ನ ಬರೆಯುವುದಕ್ಕೆ ಆರಂಭ ಮಾಡ್ತಾರೆ. ಆ ಪತ್ರದ ಸಾರಾಂಶ ಹೀಗಿತ್ತು ಅಷ್ಟೇ. ಅಪ್ಪ, ಇಷ್ಟು ದಿನ ನೀವು ನನಗೆ ಚಿತ್ರಹಿಂಸೆ ನೀಡಿದೆ ಎನ್ನುವ ಕೋಪ ನನ್ನಲ್ಲಿತ್ತು. 22 ವರ್ಷಗಳಿಂದ ನೀನು ಒಂದು ಪ್ರೀತಿಯ ಮಾತನ್ನ ಆಡಲಿಲ್ಲ. ನೀನು ಹೇಳಿದಂತೆ ನಿನ್ನ ಸ್ವಾರ್ಥಕ್ಕಾಗಿ ನೀನು ಬದುಕಿದೆ. ಈ ಕೋಪದಿಂದ ನಾನು ನಿನಗೆ ಹೇಳದಂತೆ ಮನೆ ಬಿಟ್ಟು ಸೈನ್ಯವನ್ನ ಸೇರಿದೆ. ಅಪ್ಪ, ಇಂದು ನಾನು ಸಾಯುತ್ತಿದ್ದೇನೆ. ಕೊನೆಯ ಮಾತಾಗಿ ನಾನು ನಿನಗೆ ಹೇಳ್ತೀನಿ, ತಮ್ಮಂದಿರ ಜೊತೆಗಾದರೂ ಪ್ರೀತಿಯಿಂದ ಇರಪ್ಪ. ಇದೇ ನನ್ನ ಕೊನೆಯ ಆಸೆ. ಆತ್ಮೀಯರೇ, ತದನಂತರ ಸಾಯುವ ಪರಿಸ್ಥಿತಿಯಲ್ಲಿದ್ದಂಥ ಸೈನಿಕನ ಹತ್ತಿರ ಅಬ್ರಹಾಂ ಲಿಂಕನ್ ಕುಳಿತು ಆತನ ಕಣ್ಣಂಚಿನಿಂದ ಹರಿದು ಬರ್ತಾ ಇದ್ದಂಥ ಕಣ್ಣೀರನ್ನ ಒರೆಸುತ್ತ ಆತನನ್ನ ಸಂತೈಸುತ್ತ ಕೆಲ ಸಮಯ ಆ ಸೈನಿಕನ ಜೊತೆಗೆ ಕಳೆದಾಗ ಅಬ್ರಹಾಂ ಲಿಂಕನ್ ಅಲ್ಲಿಂದ ಎದ್ದು ಹೋಗುವಂತ ಕೊನೆ ಗಳಿಗೆಯಲ್ಲಿ ಸೈನಿಕ ಅಬ್ರಹಾಂ ಲಿಂಕನ್ ಅನ್ನ ಮುಖ ನೋಡಿ ಹೇಳ್ತಾರೆ, ನಿಮ್ಮಂತ ತಂದೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು.
ನಿಮ್ಮಂತ ತಂದೆ ನನಗಿರ್ತಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಕುಟುಂಬ ಜೀವನದಲ್ಲಿ ಪುರುಷನ ಪಾತ್ರ ಅತ್ಯಂತ ಹಿರಿದಾಗಿದೆ. ನಿಮ್ಮಂತ ತಂದೆ ನನಗೆ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಮಂತ ಗಂಡ ನನಗಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವರಂತ ಯಜಮಾನ ನಮ್ಮ ಮನೆಯಲ್ಲಿರ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಲವು ಸಂದರ್ಭಗಳಲ್ಲಿ ಇಂಥ ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ. ಆದರೆ ನಾವು ಸಮಾಜದಲ್ಲಿ ನೋಡುವುದು ಇದಕ್ಕೆ ತದ್ವಿರುದ್ಧವಾದಂಥ ಸಂದೇಶವನ್ನ. ಅನೇಕರ ಮನೆಯಲ್ಲಿ ನಾವು ಕೇಳುವಂತ ಮಾತುಗಳು, ಅಯ್ಯೋ ಎಲ್ಲಿ ನನಗೆ ಗಂಟು ಬಿದ್ದಿಯೋ, ಒಂದು ಚೂರು ಜವಾಬ್ದಾರಿ ನಿನಗಿಲ್ಲ ಅಲ್ವಾ, ಇದೆಲ್ಲ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯ ಆಗದಿದ್ರೆ ನೀನು ಯಾಕೆ ಮದುವೆ ಆದೆ, ನಿಮಗೆ ಯಾವಾಗ ಬುದ್ಧಿ ಬರುತ್ತೋ, ನಿನಗೆ ಒಂದು ಮನೆ ಮಠ ಇದೆ ಅಂತ ತಿಳಿದಿದೆಯಾ? ಇಂಥ ಮಾತುಗಳು ಅನೇಕ ಸಂದರ್ಭಗಳಲ್ಲಿ ನಮಗೆ ಕೇಳುವುದಕ್ಕೆ ಸಿಗುತ್ತೆ. ಆತ್ಮೀಯ ಪುರುಷರೇ, ನೀವು ಕುಟುಂಬದ ಆಧಾರ ಸ್ತಂಭ. ಕುಟುಂಬದಲ್ಲಿ ನಿಮ್ಮದೇ ಆದಂಥ ಜವಾಬ್ದಾರಿ ನಿಮಗಿದೆ. ಆದ್ದರಿಂದ ಕುಟುಂಬದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ಹೊತ್ತು ಧ್ಯಾನಿಸುವುದಕ್ಕೆ ಪ್ರಯತ್ನಿಸೋಣ. ಅದಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವಿಷಯ, ಜವಾಬ್ದಾರಿ ಹೊತ್ತ ಪುರುಷ ಕುಟುಂಬಕ್ಕೆ ತರುತ್ತಾನೆ ಹರುಷ. ಹಾಗಾದರೆ ಆತ್ಮೀಯರೇ, ಪುರುಷ ಅಂದರೆ ಯಾರು? ಸಾಮಾನ್ಯವಾಗಿ ಒಂದೇ ಮಾತಲ್ಲಿ ಹೇಳುವುದಿದ್ದರೆ ಪುರುಷ ಪುರುಸೊತ್ತಿಲ್ಲದೆ ರೂಪಾಯಿ ಸಂಪಾದನೆ ಮಾಡುವಾತ. ಪುರುಸೊತ್ತಿಲ್ಲದೆ ರೂಪಾಯಿಯನ್ನ ಸಂಪಾದನೆ ಮಾಡುವಾತ ಪುರುಷ. ಪ್ರಚಲಿತವಾದಂಥ ಮಾತು. ಹಣ ಸಂಪಾದನೆ ಇದು ಒಂದೇ ತುಂಬಾ ಜನರ ಗುರಿ. ಇದರ ಮುಂದೆ ಬೇರೆ ಕಾರ್ಯಗಳಿಲ್ಲ ಅನ್ನುವುದನ್ನ ಯೋಚನೆ ಮಾಡುವವರು ತುಂಬಾ ಜನ. ಆದರೆ ಆತ್ಮೀಯರೇ, ಸಂತ ಪೌಲರು ಕೊಲೋಸ್ಯದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 1ರಿಂದ 6ರಲ್ಲಿ ಹೇಳುವಂತಹ ಮಾತುಗಳು, ಪ್ರತಿಯೊಬ್ಬರೂ ನ್ಯಾಯಬದ್ಧವಾಗಿ ನಡೆಯಿರಿ, ಪ್ರಾರ್ಥನಾ ಜೀವನ ನಡೆಸಿರಿ, ಸಮಯವನ್ನ ಸದುಪಯೋಗ ಮಾಡಿರಿ, ನಿಮ್ಮ ಮಾತಿನಲ್ಲಿ ಹಿತಮಿತವಿರಲಿ. ಆತ್ಮೀಯರ, ಸಂತ ಪೌಲರ ಈ ಮಾತುಗಳನ್ನ ನಾವು ಗಮನಿಸಿದಾಗ ಖಂಡಿತವಾಗಿಯೂ ಪುರುಷ ಪುರುಷೊತ್ತಿಲ್ಲದೆ ರೂಪಾಯಿ ಸಂಪಾದನೆ ಮಾಡುವವ ಅಲ್ಲ, ಬದಲಿಗೆ ಪುಣ್ಯ ಕಾರ್ಯದ ರೂವಾರಿಯಾಗಲು ಸಹಕಾರಿಯಾಗುವವ. ಪುಣ್ಯ ಕಾರ್ಯಗಳನ್ನ ಮಾಡುವುದಕ್ಕೆ ಸಹಕಾರಿಯಾಗುವಂತ ವ್ಯಕ್ತಿ ಎನ್ನುವಂತ ಮಾತು ಖಂಡಿತವಾಗಿಯೂ ಯೋಗ್ಯವಾಗತ್ತೆ. ಹಾಗಾದರೆ ಆತ್ಮೀಯರೇ, ನಮ್ಮ ಆದ್ಯತೆ ಯಾವುದಕ್ಕಾಗಿ? ಮೊದಲನೇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರುವ ಕಾರಣ ಇವತ್ತು ನಮಗೆ ಸಮಯ ಇಲ್ಲ. ಎಲ್ಲಿ ನೋಡಿದರೂ ನೋಡಿ, ಪುರುಷರು ಅತ್ಯಂತ ಕಡಿಮೆಯಾಗಿ ನಮಗೆ ಕಾಣ್ತಾರೆ. ಭಾನುವಾರದ ದಿವ್ಯ ಬಲಿ ಪೂಜೆಯಲ್ಲಿ, ಸಮುದಾಯಗಳ ಪ್ರಾರ್ಥನೆಯಲ್ಲಿ. ಯಾಕಂತೇಳಿದ್ರೆ ಆಧ್ಯಾತ್ಮಿಕತೆಯಲ್ಲಿ ಎಲ್ಲೋ ನಿರಾಸಕ್ತಿ ನಮ್ಮನ್ನ ಕಾಡ್ತಾ ಇರುವುದರಿಂದ ಅನೇಕರ ಬಾಳಿನಲ್ಲಿ ಜೀವನ ಟೊಳ್ಳಾಗಿ ಹೋಗಿದೆ. ನಾನು ಹೇಳೋದಿದ್ರೆ ಪಪ್ಪಾಯ ಮರಗಳಂತೆ ಹೊರಗೆ ಹಚ್ಚ ಹಸಿರಾಗಿದ್ದು ಒಳಗಡೆ ಟೊಳ್ಳಾಗಿ ಹೋಗಿದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ನೋಡಿ, ಈ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬಿತ್ತು ಅಂತ ಹೇಳಿದ್ರೆ ಮೊದಲಿಗೆ ಸಾಯುವಂತ ಮರ ಯಾವುದಾದ್ರೂ ಇದ್ರೆ ಅದು ಪಪ್ಪಾಯ ಮರ. ಯಾಕಂತೇಳಿದ್ರೆ ಸ್ವಲ್ಪ ನೀರು ಆ ಪಪ್ಪಾಯ ಮರದ ಬುಡದಲ್ಲಿ ನಿಂತಿತು ಅಂತೇಳಿದ್ರೆ ಬುಡ ಕೊಳ್ತು ಮರ ಉರುಳಿ ಬೀಳುತ್ತೆ. ಯಾಕಂದ್ರೆ ಒಳಗಡೆ ಬಲ ಇಲ್ಲ. ಹಾಗಾಗಿ ನೋಡಿ ಆತ್ಮೀಯರೇ, ಕೆಲ್ಸ 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 ಅನ್ನುವಂಥ ಟೆನ್ಷನ್ ಅಲ್ಲಿ ಮುಳುಗಿರುವಂತ ಈ ಜಗತ್ತಿನಲ್ಲಿ ಇವತ್ತೊಂದು ದೊಡ್ಡ ಕಾಯಿಲೆ ನಮ್ಮನ್ನ ಆವರಿಸಿದೆ. ಪಾರ್ಶ್ವವಾಯು ಅಂತಾರೆ ಅದನ್ನು. ಈ ಸರ್ವೆಯನ್ನ ನಾವು ತೆಗೆದುಕೊಂಡಾಗ
ಈ ಕಾಯಿಲೆಗೆ ಜಾಸ್ತಿಯಾಗಿ ತುತ್ತಾಗ್ತಾ ಹೋಗ್ತಾ ಇರುವಂಥವರು ಪುರುಷರು ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಯಾಕಂದ್ರೆ ಯಾವಾಗಲೂ ಗೊಂಟಿಕ್ಕಿರುವಂಥ ಮುಖದಲ್ಲಿಯೇ ನಾವಿದ್ದು ಯಾವುದನ್ನು ಹಂಚಿಕೊಳ್ಳದೆ, ಯಾವುದನ್ನು ಹೊರಗಡೆ ಹಾಕದೆ, ಟೆನ್ಷನ್ಗಳೆಲ್ಲವನ್ನ ಒಳಗಡೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಹೀಗಿರುವಾಗ ಆತ್ಮೀಯರೇ, ಜವಾಬ್ದಾರಿ ಅಂದರೇನು? ಕುಟುಂಬದ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವುದು ಅಂತ ಹೇಳಿದ್ರೆ ಏನು? ಇವತ್ತು ಪುರುಷ ಕುಟುಂಬದ ಸ್ನೇಹಿತನಾಗಿಲ್ಲ, ಕುಟುಂಬದಲ್ಲಿ ಸುಲ್ತಾನನಾಗಿದ್ದಾನೆ. ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ನನ್ನದೇ ಮಾತು ನಡೆಯಬೇಕು ಎಂಬ ಕಾರಣಗಳಿಂದ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನಾಶವಾಗಿ ಹೋಗಿದೆ. ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಅಶಾಂತಿ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದ್ರೆ ಆತ್ಮೀಯರೇ, ಕ್ರೈಸ್ತ ಕುಟುಂಬದಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ. ಅನೇಕ ಸಂದರ್ಭಗಳಲ್ಲಿ ಈ ಸಮಸ್ಯೆಗಳಿಗೆ ಪುರುಷ ಜವಾಬ್ದಾರಿಯನ್ನ ಹೊತ್ತುಕೊಳ್ಳದೆ ಆ ಸಮಸ್ಯೆಗಳನ್ನ ದ್ವಿಗುಣ ಮಾಡಿರುವುದನ್ನು ನಾವು ಕಾಣುತ್ತೇವೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಪುರುಷರು ಕಂಡುಕೊಂಡಿರುವಂತಹ ಒಂದು ಸುಲಭದ ಹಾದಿ ಅಂತ ಹೇಳಿದ್ರೆ ಈ ಜವಾಬ್ದಾರಿಗಳೆಲ್ಲದರಿಂದ ಮುಕ್ತವಾಗುವುದಕ್ಕೆ ನಾವು ತೆಗೆದುಕೊಳ್ಳುವಂತ ಮಾರ್ಗ ಕುಡಿತ. ಯಾಕಂದ್ರೆ ಪ್ರತಿಯೊಂದು ಕುಟುಂಬಗಳಲ್ಲಿ ಸ್ವಲ್ಪ ಟೆನ್ಷನ್ ಬಂದಾಗ, ಸ್ವಲ್ಪ ಏನಾದ್ರೂ ಸಮಸ್ಯೆಗಳು ಬಂದಾಗ ಒಂದು 75% ಪುರುಷರು ಕುಡಿತಕ್ಕೆ ದಾಸರಾಗ್ತಾ ಇರುವುದನ್ನು ನಾವು ಕಾಣುತ್ತೇವೆ. ಹಾಗಾದ್ರೆ ನನಗೆ ಜವಾಬ್ದಾರಿ ಇಲ್ಲವೋ? ಕುಟುಂಬ ಜೀವನ ನನಗೆ ಬೇಡವೋ? ಅನೇಕ ಸಂದರ್ಭಗಳಲ್ಲಿ ನೋಡಿ, ಹೆಚ್ಚಿನ ಜವಾಬ್ದಾರಿಯನ್ನ ಮಹಿಳೆ ಹೊತ್ಕೊಳ್ತಾಳೆ. ಕುಟುಂಬ ಇಲ್ಲ ಅಂತಲ್ಲ, ಆದರೆ ಹೆಚ್ಚಿನ ಜವಾಬ್ದಾರಿಯನ್ನ ಒಂದು ಮಹಿಳೆ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಕ್ತಾಳೆ. ಮಕ್ಕಳನ್ನ ಬೆಳೆಸುವುದಿರಲಿ, ಮಕ್ಕಳನ್ನ ಇನ್ನಿತರ ಕಾರ್ಯಗಳಿಗೆ ತೊಡಗಿಸುವುದಿರಲಿ. ತುಂಬಾ ಜನ ಪುರುಷರು ಹೇಳುವಂತ ಮಾತು, ನಿನ್ನ ಮಕ್ಕಳು ನೀನ್ ನೋಡ್ಕೊಳ್ಬೇಕು, ನಿನ್ನ ಮಕ್ಕಳು ನೀನ್ ನೋಡ್ಕೊಳ್ಬೇಕು, ಮನೆಯಲ್ಲಿದ್ದು ನೀನ್ ಏನು ಮಾಡ್ತೀಯ? ಕೊನೆಗೆ ಎಲ್ಲ ತಪ್ಪುಗಳನ್ನ ಮಹಿಳೆಯ ತಲೆಯ ಮೇಲೆ ಹಾಕಿ ಕೈ ತೊಳೆಯುವಂತ ಪುರುಷರು ಇವತ್ತಿನ ಸಮಾಜದಲ್ಲಿದ್ದಾರೆ. ಆದರೆ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿರುವ ಪ್ರಕಾರ ಜವಾಬ್ದಾರಿ ಹೊತ್ತಿರುವಂತಹ ಪುರುಷ ಕುಟುಂಬಕ್ಕೆ ತರುತ್ತಾನೆ ಹರುಷ. ಯಾಕೆಂದ್ರೆ ಎಲ್ಲ ಪುರುಷರಿಗೂ ಆದರ್ಶಪ್ರಾಯರಾಗಿರುವಂಥವರು ಸಂತ ಜೋಸೇಫರು. ಯಾವುದೇ ಸೌಕರ್ಯ ಇರಲಿಲ್ಲ, ಸಾಕು ಮಗನಾಗಿ ಅಂದ್ರೆ ಪ್ರಭು ಯೇಸು ಕ್ರಿಸ್ತರ ಸಾಕು ತಂದೆಯಾಗಿ ದೇವರು ಆತನನ್ನ ಆರಿಸಿಕೊಳ್ತಾರೆ. ದೇವರು ಆತನನ್ನ ಆರಿಸಿಕೊಂಡರು. ಈ ಪ್ರಪಂಚದ ಸೌಲಭ್ಯಗಳೇನು ಅವರಿಗೆ ಕೊಟ್ಟಿಲ್ಲ, ಎಲ್ಲವನ್ನ ಅವರು ಸರಿತೂಗಿಸುತ್ತಾ ನಡೆಯುತ್ತಾರೆ. ಬಡಗಿಯ ಕೆಲಸವನ್ನ ಮಾಡಿ ಕುಟುಂಬವನ್ನ ಮುನ್ನಡೆಸುವುದನ್ನು ನಾವು ಕಾಣ್ತೀವಿ. ಕಷ್ಟಗಳ ಮೇಲೆ ಕಷ್ಟ, ಕಷ್ಟಗಳ ಮೇಲೆ ಕಷ್ಟ, ತೊಂದರೆಗಳು ಅವರ ಜೀವನದಲ್ಲಿ ಬಂದೊದಗಿದಾಗಲೂ ಕೂಡ ದೇವರ ವಿರುದ್ಧ ಗೊಣಗಾಡುವುದಿಲ್ಲ. ತನ್ನ ಕೆಲಸಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ನಾನು ಮಾಡುವಂತ ಕೆಲಸ ಕನಿಷ್ಠವಾಗಿರುವಂತ ಕೆಲಸ, ಪ್ರಭು ಯೇಸುವಿನ ಸಾಕು ತಂದೆ ನಾನು, ನೀನು ನನಗೆ ದೊಡ್ಡ ಕೆಲಸವನ್ನ ಕೊಡಬೇಕು ಅಂತ ಹೇಳಿ ದೇವರನ್ನ ಆತ ಗೋರ್ಗರಿಯುವುದಿಲ್ಲ ಅಥವಾ ಗೊಣಗಾಟದಿಂದಲೂ ಕೇಳುವುದಿಲ್ಲ. ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಂಡು ದೇವರ ಚಿತ್ತಕ್ಕೆ ತಲೆಬಾಗಿ ನಡೆಯುತ್ತಾರೆ. ಹಾಗಾದರೆ ಪುರುಷರೇ, ಜವಾಬ್ದಾರಿ ಹೊತ್ತಿರುವಂತ ಪುರುಷ ಕುಟುಂಬದಲ್ಲಿ ತರುತ್ತಾನೆ ಹರುಷ ಅನ್ನುವುದಕ್ಕೆ ಎಲ್ಲ ಪುರುಷರು ನವೀಕರಣದ 9 ಹೆಜ್ಜೆಗಳನ್ನ ಇಟ್ಟಾಗ ಖಂಡಿತವಾಗಿಯೂ ಕೂಡ ದೇವರಿಗೆ ಮೆಚ್ಚುಗೆಯಾಗ್ತಾರೆ, ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ದೇವನುಡಿಯ ಆಧಾರದಲ್ಲಿ ಈ ನವೀಕರಣದ 9 ಹೆಜ್ಜೆಗಳನ್ನ ನಾವು ಧ್ಯಾನಿಸುತ್ತಾ ಹೋದ್ರೆ ಅಲ್ಲಿ ನಮಗೆ ಕಾಣುತ್ತೆ ಕೀರ್ತನೆ 119 ವಾಕ್ಯ 37ರಲ್ಲಿ, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನ ಚೈತನ್ಯಗೊಳಿಸು. ಮೊದಲನೆಯ ಹೆಜ್ಜೆ, ನಿಮ್ಮ ನಡೆಯಲ್ಲಿ ನವೀಕರಣವಾಗಲಿ. ಪುರುಷರೇ, ನಿಮ್ಮ ನಡೆಯಲ್ಲಿ ಹೊಸತನ ಬರಲಿ. ಎರಡನೆಯ ಹೆಜ್ಜೆ ಆತ್ಮೀಯರೇ, ಕೀರ್ತನೆ 119 ವಾಕ್ಯ 40 ನಮಗೆ ಹೇಳುತ್ತೆ, ನೀತಿಯಲ್ಲಿ ನಿಮ್ಮ ಜೀವನವನ್ನ ನವೀಕರಿಸಿರಿ. ಕೀರ್ತನೆ ನುಡಿಯುತ್ತೆ, ನಿನ್ನ ನೀತಿಗನುಸಾರ ನನ್ನ ನಡೆಯನ್ನ ಚೈತನ್ಯಗೊಳಿಸು. ನೀತಿಯಲ್ಲಿ ನಾವು ನವೀಕೃತರಾಗಬೇಕು. ಅದೇ ರೀತಿಯಲ್ಲಿ ಕೀರ್ತನೆ
ಮುಂದುವರಿಸಿ ನಮಗೆ ಹೇಳುವಂತ ಮಾತು, ನೀತಿಯಲ್ಲಿ ನಾವು ಚೈತನ್ಯವಾಗಿಸಿಕೊಂಡು ದೇವ ಚಿತ್ತದಂತೆ ನಡೆಯುವುದಕ್ಕೆ ದೇವರೇ ನಮಗೆ ಪ್ರೇರಣೆಯನ್ನು ಕೊಡುವಾಗ ನಾವು ಕೂಡ ಅದಕ್ಕೆ ಸಹಕಾರಿಗಳಾಗಿ ನಡೆಯಬೇಕು. ಮೂರನೆಯ ಹೆಜ್ಜೆ ಆತ್ಮೀಯರೇ, ನಂಬಿಕೆಯಲ್ಲಿ ನವೀಕರಣ. ಸಂತ ಪೌಲರು ತಿಮೋತಿಗೆ ಬರೆದ 2ನೇ ಪತ್ರ ಅಧ್ಯಾಯ 1 ವಾಕ್ಯ 5ರಿಂದ 6ರಲ್ಲಿ ನಾವು ನೋಡ್ತೀವಿ, ನಿನ್ನಲ್ಲಿರುವಂತ ನಂಬಿಕೆಯು ನನಗೆ ನೆನಪಿಗೆ ಬಂತು. ಈ ನಂಬಿಕೆಯು ನಿನ್ನ ಅಜ್ಜಿ ಮತ್ತು ತಾಯಿಯಲ್ಲಿ ಇದ್ದಂತೆ ನನಗೆ ಭಾಸವಾಗಿದೆ, ಹಾಗೆ ನಿನ್ನಲ್ಲೂ ವಾಸವಾಗಿರಲಿ. ಆತ್ಮೀಯ ಪುರುಷರೇ, ಮಾತಿನಿಂದ ನಾವು ಏನನ್ನೂ ಹೇಳಿ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಬದಲಿಗೆ ನಮ್ಮ ನಂಬಿಕೆಯಿಂದ ಎಲ್ಲವನ್ನ ಬದಲಾಯಿಸುವುದಕ್ಕೆ ಸಾಧ್ಯ. 4ನೆಯ ನವೀಕರಣ, ಸತ್ಯದಲ್ಲಿ ನವೀಕರಣಗೊಳ್ಳಿರಿ. ಸಂತ ಪೇತ್ರರು ಬರೆದ 2ನೇ ಪತ್ರ 1ನೇ ಅಧ್ಯಾಯ 12ನೇ ವಾಕ್ಯ, ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದು ಅವುಗಳನ್ನ ಜ್ಞಾಪಕ ಮಾಡುವುದಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಸತ್ಯದಲ್ಲಿ ನಡೆಯಿರಿ. ಸತ್ಯ ನಿಮ್ಮ ಜೀವನದ ಸೊತ್ತಾಗಿರಲಿ. ಸುಳ್ಳನ್ನ ಯಾವತ್ತು ಆಡುವುದಕ್ಕೆ ನಾವು ಪ್ರಯತ್ನಿಸಿದರೆ ಒಂದು ದಿವಸ ಅದೇ ಸುಳ್ಳಿನ ಗುಂಡಿಯಲ್ಲಿ ನಾವು ಬೀಳುತ್ತೇವೆ. ಅದೇ ರೀತಿಯಲ್ಲಿ ಆತ್ಮೀಯರೇ, 5ನೆಯದು ರಕ್ಷಣೆಯ ಆನಂದದಲ್ಲಿ ನೀವು ನವೀಕೃತರಾಗಿರಿ. ಕೀರ್ತನೆ 51 ವಾಕ್ಯ 12, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಪ್ರಭು ನಮಗೆ ನೀಡಿರುವಂಥ ರಕ್ಷಣಾ ಕಾರ್ಯದಲ್ಲಿ ಎಲ್ಲ ಪುರುಷರು ಪಾತ್ರಧಾರಿಗಳಾಗುವಂತೆ, ಆ ರಕ್ಷಣೆಗೆ ಪಾತ್ರರಾಗುವಂತೆ ದುಡಿಯುವುದಕ್ಕೆ ಶ್ರಮಿಸಬೇಕು. 6ನೆಯ ಹೆಜ್ಜೆ, ಹೃದಯದಲ್ಲಿ ನವೀಕರಣಗೊಳ್ಳಿರಿ. ದೇವರ ವಾಕ್ಯ ಹೇಳುತ್ತೆ, ದೇವರೇ ಶುದ್ಧ ಹೃದಯವನ್ನ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನ್ನ ಮನಸ್ಸನ್ನ ನೂತನಗೊಳಿಸು. ಕೀರ್ತನೆ 51 ವಾಕ್ಯ 10. ಅದೇ ರೀತಿಯಲ್ಲಿ ಆತ್ಮೀಯರೇ, ಚಿತ್ತದಲ್ಲಿ ನವೀಕೃತರಾಗಿರಿ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 23ನೇ ವಾಕ್ಯ. ದೇವ ಚಿತ್ತಕ್ಕೆ ವಿಧೇಯರಾಗಿ ನಡೆದಾಗ ತನ್ನಿಂದ ತಾನಾಗಿಯೇ ಜವಾಬ್ದಾರಿ ನಮ್ಮಲ್ಲಿಗೆ ಇಳಿದು ಬರುತ್ತೆ. ಮಾತ್ರವಲ್ಲ ಆತ್ಮೀಯರೇ, 8ನೆಯ ಹೆಜ್ಜೆ, ದೇವ ಕಾರ್ಯದಲ್ಲಿ ನವೀಕರಣಗೊಳ್ಳಿರಿ. ಕೆಟ್ಟ ಹೃದಯ ನಿಮ್ಮೊಳಗೆ ಇರುವ ತನಕ ನೀವು ಪಾಪದಲ್ಲಿ ಇರುವಿರಿ. ಆದ್ದರಿಂದ ಮೋಸ ಹೋಗದಂತೆ ನೀವು ಎಚ್ಚರಿಕೆಯಿಂದಿರಿ. ಇಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಾಕ್ಯ ನಮಗೆ ಹೇಳುತ್ತೆ. ಅದರಿಂದ ದೇವರ ಕಾರ್ಯಕ್ಕೆ ಪ್ರಥಮ ಸ್ಥಾನವನ್ನ ಪ್ರತಿಯೊಬ್ಬ ಪುರುಷನು ನೀಡಿದಾಗ ಜವಾಬ್ದಾರಿ ತನ್ನಿಂದ ತಾನಾಗಿಯೇ ಬರುತ್ತೆ. ಅದೇ ರೀತಿಯಲ್ಲಿ 9ನೇ ಹೆಜ್ಜೆ, ಬಹಳ ಪ್ರಮುಖವಾದಂಥ ಹೆಜ್ಜೆ, ಭಕ್ತಿಯಲ್ಲಿ ನವೀಕೃತರಾಗಿರಿ. ಈಗ ನೀವು ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿರಿ, ಭಕ್ತಿಯಲ್ಲಿ ನೀವು ವೃದ್ಧಿಗೊಳ್ಳಿರಿ. ಸಂತ ಪೌಲರು ಥೆಸಲೋನಿಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 11ನೇ ವಾಕ್ಯ. ನಿಜ, ಈ 9 ಹೆಜ್ಜೆಗಳು ಸ್ವಲ್ಪ ಕಠಿಣವಾಗಿದ್ದರೂ ಕೂಡ ನಾವು ಈ 9 ಹೆಜ್ಜೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಜವಾಬ್ದಾರಿ ಉಳ್ಳಂತ ವ್ಯಕ್ತಿಗಳಾಗಬಹುದು. ಹಾಗಾದರೆ ಪುರುಷರಾಗಿರುವಂತ ನಾವು ಹೇಗಿರಬೇಕು? ಇವತ್ತು ಏನಿದ್ರೂ ಕೂಡ ಎಲ್ಲರೂ ಹೇಳ್ತಾರೆ ಸ್ಲಿಮ್ ಅಂಡ್ ಟ್ರಿಮ್. ಯಾಕಂದ್ರೆ ದಪ್ಪ ಯಾರಿಗೂ ಬೇಡ. ಆದರೆ ಆತ್ಮೀಯ ಪುರುಷರೇ, ನಾನು ನಿಮಗೆ ಹೇಳ್ತೀನಿ, ಫ್ಯಾಟ್ ಆಗಿ, ದಪ್ಪ ಆಗಿ. ಹೇಗೆ? ದೇಹದಲ್ಲಿ ಅಲ್ಲ. ಈ ಫ್ಯಾಟ್, ಈ ದಪ್ಪ ಎಲ್ಲಾಗಬೇಕು? ಫೇತ್ಫುಲ್, ನಂಬಿಗಸ್ತರಾಗಿ. ಎಲ್ಲಿ? ಕುಟುಂಬದಲ್ಲಿ ನಿಮ್ಮ ಹೆಂಡತಿಗೆ, ಮಕ್ಕಳಿಗೆ ನಂಬಿಗಸ್ತ ವ್ಯಕ್ತಿಯಾಗಿ ಬಾಳಿರಿ. ಅವೈಲೇಬಲ್, ಲಭ್ಯ ಇರುವಂತ ವ್ಯಕ್ತಿಗಳಾಗಿ. ಕುಟುಂಬ ನಿಮ್ಮ ಆಶ್ರಯ ತಾಣ. ಆದ್ರಿಂದ ಆ ಕುಟುಂಬಕ್ಕೆ ನೀವು ನಿರಂತರವೂ ಲಭ್ಯವಾಗಿರಿ. ಇವತ್ತು ಟೈಮ್ ಇಲ್ಲ ನಮಗೆ
ಕುಟುಂಬದ ಜೊತೆಗೆ ಸಮಯ ಕಳೆಯುವುದಕ್ಕೆ ಟೈಮ್ ಇಲ್ಲ. ಆದ್ರಿಂದ ವಸ್ತುಗಳನ್ನು ಕೊಡುವುದಕ್ಕಿಂತ ನಿಮ್ಮ ಸಮಯವನ್ನ ಕೊಡುವುದಕ್ಕೆ ಪ್ರಯತ್ನಿಸಿರಿ. ಟೀಚ್, ಕಲಿಸುವಂತ ವ್ಯಕ್ತಿಗಳಾಗಿ ಅಥವಾ ಕಲಿಯುವ ಮನಸ್ಸುಳ್ಳಂತ ವ್ಯಕ್ತಿಗಳಾಗಿ. ಆತ್ಮೀಯ ಪುರುಷರೇ, ಯಾರೂ ಸಂಪೂರ್ಣರಲ್ಲ. ದೇವರು ನಿಮ್ಮನ್ನ ಈ ಕುಟುಂಬವನ್ನ ಮುನ್ನಡೆಸುವಂತ ಉದಾತ್ತ ಕಾರ್ಯಕ್ಕೆ ಯಜಮಾನರಾಗಿ ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದಾದರೆ ನೀವು ಕಲಿಯುವಂತ ವ್ಯಕ್ತಿಗಳಾಗಿ ಹೆಂಡತಿಯಿಂದಲೂ ಕಲಿಯಬಹುದು, ಮಕ್ಕಳಿಂದಲೂ ಕಲಿಯಬಹುದು, ಸಮಾಜದಿಂದಲೂ ಕಲಿಯಬಹುದು. ಹಾಗಾದರೆ ಆತ್ಮೀಯ ಪುರುಷರೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯನ್ನ ಅರಿತುಕೊಳ್ಳಿರಿ. ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ದೇವರು ಆದಾಮನನ್ನ ಸೃಷ್ಟಿಸಿ ಆತನನ್ನ ಏದೆನ್ ತೋಟದಲ್ಲಿ ಕೆಲಸಕ್ಕೆ ಕಳುಹಿಸಿದರು ಅಂತೇಳಿದರೆ ಒಂದು ಜವಾಬ್ದಾರಿಯನ್ನ ಅವತ್ತೇ ದೇವರು ಪುರುಷನಿಗೆ ದಯಪಾಲಿಸಿದರು. ಹೀಗಿರುವಾಗ ಪುರುಷರೇ, ನಿಮ್ಮ ಜವಾಬ್ದಾರಿಯನ್ನ ಜೀವನದಲ್ಲಿ ಹೊತ್ತುಕೊಂಡು ದೇವ ಚಿತ್ತವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲು ಬೇಕಾದಂತ ಶಕ್ತಿಗಾಗಿ ಜವಾಬ್ದಾರಿ ಹೊತ್ತು ಪವಿತ್ರ ಕುಟುಂಬವನ್ನ ಮುನ್ನಡೆಸಿದಂತ ಸಂತ ಜೋಸೇಫರ ಮಧ್ಯಸ್ಥಿಕೆಯನ್ನ ಬೇಡಿರಿ. ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಚಿಂತೆ, ಆತಂಕದಲ್ಲಿ ದೇವರು ತನಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಯೋಗ್ಯವಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಿರುವಂತಹ ಸಂತ ಜೋಸೇಫರು ಎಲ್ಲ ಪುರುಷರಿಗೆ ಒಂದು ಆದರ್ಶವಾಗಿದ್ದಾರೆ. ಜವಾಬ್ದಾರಿ ಹೊತ್ತಿರುವ ಪುರುಷ ಕುಟುಂಬಕ್ಕೆ ತರುತ್ತಾನೆ ಹರುಷ. ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಆತ್ಮೀಯರೇ, ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 13, ವಾಕ್ಯ 4ರಿಂದ. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದುವು. ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜಗಳನ್ನು ತಿಂದುಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಸಲನ್ನ ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ಪ್ರಭು ಕ್ರೈಸ್ತರ ಶುಭ ಸಂದೇಶವಿದು. ದೇವವಾಕ್ಯದ ಸ್ಪರ್ಶ ಕುಟುಂಬದಲ್ಲಿ ತರುತ್ತದೆ ಹರ್ಷ. ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸರಿಸುಮಾರು 4 ವರ್ಷಗಳ ಹಿಂದೆ ಒಂದು ಧರ್ಮ ಕೇಂದ್ರದಲ್ಲಿ ಧ್ಯಾನಕೂಟಕ್ಕೆ ನಾನು ಹೋದಾಗ ಕಾಯಿಲೆಯಲ್ಲಿದ್ದಂಥ ಒಂದು ಸಹೋದರಿಯನ್ನ ಸಂಧಿಸಲು ಅಲ್ಲಿದ್ದಂಥ ಪ್ರಾರ್ಥನಾ ತಂಡದ ಒಬ್ಬ ಸಹೋದರ ನನ್ನಲ್ಲಿ ಕೇಳಿಕೊಂಡ. ಆಕೆ ಈ ಮೊದಲು ತುಂಬಾ ಧ್ಯಾನಕೂಟದಲ್ಲಿ ಭಾಗವಹಿಸಿ ದೇವರ ವಾಕ್ಯದ ಮೇಲೆ ಅಪ್ರತಿಮ ಪ್ರೀತಿಯನ್ನ ಇರಿಸಿಕೊಂಡಿದ್ದಂಥ ವ್ಯಕ್ತಿಯಾಗಿದ್ದಳು. ಇತ್ತೀಚೆಗೆ ಆಕೆಗೆ ಕ್ಯಾನ್ಸರ್ ಕಾಯಿಲೆಯಿಂದ ಆಕೆ ಪಡಬಾರದಂತ ಕಷ್ಟಗಳನ್ನ ಪಟ್ಟಿದ್ದಳು. ಅವರ ಮಾತು ಇವತ್ತು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಥವಾ ಆಲಿಸುವುದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಆಕೆಯನ್ನ ಸಾಂತ್ವನ ಮಾಡುವಂಥದ್ದು ಕೂಡ ಬಹಳ ಕಷ್ಟಕರವಾದಂಥ ಕೆಲಸವಾಗಿತ್ತು. ಹೀಗೆ ಅವರ ಮನೆಯನ್ನ ನಾವು ಸೇರಿದಾಗ ನಾನು ಸಹೋದರ ಒಬ್ಬರ ಮುಖವನ್ನ ಒಬ್ಬರು ನೋಡುವುದರಲ್ಲೇ ತಲ್ಲೀನರಾಗಿದ್ದೆವು. ಕಾರಣ ನನ್ನ ಮನಸ್ಸಿನಲ್ಲಿ ಓಡ್ತಾ ಇದ್ದಂಥ ಒಂದು ಮಾತು, ಈ ವ್ಯಕ್ತಿಗೆ ನಾನು ಯಾವ ರೀತಿಯಲ್ಲಿ ಸಾಂತ್ವನವನ್ನ ನೀಡಲಿ, ನನಗೇಕೆ ಇದು ಎನ್ನುವ ಪ್ರಶ್ನೆ ಆಕೆಯ ಬಾಯಿಯಿಂದ ಬಂದರೆ
ನಾನು ಯಾವ ಉತ್ತರವನ್ನು ನೀಡುವುದು ಎಂದು ಆಲೋಚನೆ ಮಾಡ್ತಾ ಇದ್ದಾಗ ಆ ಸ್ತ್ರೀ ಮಲಗಿದಂಥ ಬೆಡ್ಡಿನ ಹಿಂಬದಿಯಲ್ಲಿ ಒಂದು ರಟ್ಟಿನಲ್ಲಿ ಏನೋ ಬರೆದದ್ದು ನನ್ನ ಕಣ್ಣಿಗೆ ಗೋಚರವಾಯಿತು. ಅದರಲ್ಲಿ ಆಕೆ ಬರೆದಿರುವಂಥ ವಾಕ್ಯಗಳು ಇವು: ನನ್ನ ಪರಿಸ್ಥಿತಿಯನ್ನ ಕಂಡು ನನ್ನನ್ನ ಯಾವ ರೀತಿಯಲ್ಲಿ ಸಾಂತ್ವನ ಮಾಡಬೇಕು ಎಂದು ಆಲೋಚಿಸುತ್ತಾ ನಿಂತಿದ್ದೀರಲ್ಲ, ಆಲೋಚಿಸಬೇಡಿ. ನನ್ನ ಬೆಡ್ಡಿನ ಪಕ್ಕದಲ್ಲಿದ್ದಂಥ ಬೈಬಲನ್ನ ತಗೊಂಡು ಅದರಿಂದ ಕೆಲವು ಮಾತುಗಳನ್ನು ನನಗೆ ಓದಿ ಹೇಳಿದರೆ ಅದೇ ನನಗೆ ಸಾಂತ್ವನ. ಆತ್ಮೀಯರೇ, ಬೈಬಲನ್ನು ತೆಗೆದುಕೊಂಡು ಕೆಲವು ವಾಕ್ಯಗಳನ್ನು ನಾನು ಆ ಬೈಬಲಿಂದ ಓದಿದಾಗ ಆಕೆಯ ಮುಖದಲ್ಲಿ ಒಂದು ರೀತಿಯ ತೇಜಸ್ಸನ್ನು ನಾನು ಕಂಡೆ. ಆಲಿಸಿದಂಥ ಮಾತುಗಳು ಆಕೆಯನ್ನ ಒಂದು ರೀತಿಯಲ್ಲಿ ಸಂತೋಷ ವ್ಯಕ್ತಪಡಿಸುವಂತೆ ಮಾಡಿದವು. ಹಾಗಾದರೆ ಆತ್ಮೀಯರೇ, ಕಷ್ಟ ನೋವಿನ ನಡುವೆ ದೇವರ ವಾಕ್ಯ ಶಕ್ತಿದಾಯಕ, ಬಲದಾಯಕ ಅನ್ನುವಂಥದ್ದು ಆಕೆಯ ಜೀವನದ ಮೂಲಕ ನನಗೆ ಅರಿವಿಗೆ ಬಂತು. ಆಕೆಯ ಜೀವನ ಒಂದು ತೆರೆದ ಪುಸ್ತಕದಂತೆ ನನಗೆ ಬಿಂಬಿತವಾಯಿತು. ಹೌದು ಪ್ರಿಯರೇ, ದೇವರ ವಾಕ್ಯ ಜೀವದಾಯಕ, ಕ್ರಿಯಾತ್ಮಕ. ಪ್ರಪಂಚ ನೀಡಲು ಅಸಾಧ್ಯವಾದದ್ದನ್ನು ಅದು ಖಂಡಿತವಾಗಿಯೂ ನೀಡಲು ಶಕ್ತವಾಗಿದೆ. ಮಾತ್ರವಲ್ಲ, ಈ ದೇವರ ವಾಕ್ಯದ ಸ್ಪರ್ಶದಿಂದ ನಿಮಗೆ ಅನೇಕ ಅನುಭವಗಳು ನಿಮ್ಮ ಬಾಳಿನಲ್ಲಿ ಇರಬಹುದು. ದೇವ ವಾಕ್ಯದ ಮೂಲಕ ಆದಿ ಅಂತ್ಯಗಳಿಲ್ಲದ ದೇವ ನಮ್ಮಲ್ಲಿ ಒಂದಾಗುತ್ತಾರೆ. ದೇವ ವಾಕ್ಯದಿಂದ ಪ್ರೇರಿತರಾಗಿರುವಂಥ ಜೀವನ ಮೌಲ್ಯಗಳಿಂದ ತುಂಬಿದ ಜೀವನ ನಮ್ಮದಾಗಬೇಕು. ಒಂದು ಕುಟುಂಬ ಜೀವನಕ್ಕೆ ಅವಶ್ಯಕವಾಗಿರುವಂಥ ಎಲ್ಲ ತತ್ವಗಳು ದೇವರ ವಾಕ್ಯದ ಮೂಲಕ ನಮಗೆ ಸಿಗುತ್ತಾ ಹೋಗುತ್ತವೆ. ಅದು ಜೀವನದ ಬದಲಾವಣೆಗೆ, ಕುಟುಂಬದಲ್ಲಿ ರಾಜಿ ಸಂಧಾನಕ್ಕೆ, ಪರಸ್ಪರರ ಸೇವೆಗೆ, ಶಾಂತಿಗೆ, ಸತ್ಯಕ್ಕೆ, ನೀತಿಗೆ, ಪ್ರಾಮಾಣಿಕತೆಗೆ, ಸಹೋದರ ಪ್ರೀತಿಗೆ ಅದು ನಮಗೆ ಸಹಾಯಕವಾಗುತ್ತಾ ಹೋಗುತ್ತೆ. ಹಾಗಾದರೆ ಆತ್ಮೀಯರೇ, ಈ ದೇವರ ವಾಕ್ಯಕ್ಕೆ ನಮ್ಮನ್ನ ಹರ್ಷಗೊಳಿಸುವಂತ ಶಕ್ತಿ ಇದೇನ? 21ನೇ ಶತಮಾನದಲ್ಲಿ ವಿಜ್ಞಾನದ ಹಿಂದೆ ನಾವು ಓಡ್ತಾ ಇರುವಾಗ ಇವತ್ತು ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ನಮಗೊಂದು ರೀತಿಯಲ್ಲಿ ನಗು ಬರೋದಿಲ್ವಾ? ಆದರೆ ಆತ್ಮೀಯರೇ, ಯೆಶಾಯನು ಬರೆದ ಗ್ರಂಥ ಅಧ್ಯಾಯ 55 ವಾಕ್ಯ 10ರಿಂದ 11 ನಮಗೆ ಹೇಳುತ್ತೆ, ಆಕಾಶದಿಂದ ಮಳೆಯೋ ಹಿಮವು ಭೂಮಿಯನ್ನ ತೋಯಿಸಿ ಭೂಮಿಯನ್ನ ಹಸಿರುಗೊಳಿಸುತ್ತೆ. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರವನ್ನ ಕೊಡುತ್ತದೋ ಅದೇ ರೀತಿಯಲ್ಲಿ ನನ್ನ ಬಾಯಿಂದ ಹೊರಡುವಂತಹ ಪ್ರತಿಯೊಂದು ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ಹಿಂದಕ್ಕೆ ಹೋಗುವುದಿಲ್ಲ. ಹಾಗಾದರೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಅಂತಾಯಿತು. ಕೀರ್ತನೆ 33 ವಾಕ್ಯ 9 ಹೇಳುತ್ತೆ, ಆತ ಒಂದೇ ಒಂದು ಮಾತು ನುಡಿದ ಎಲ್ಲವೂ ಉಂಟಾಯಿತು. ಮಾತ್ರವಲ್ಲ ಆತ್ಮೀಯರೇ, ಸಂತ ಪೇತ್ರರು ಬರೆದ 2ನೇ ಪತ್ರ 3ನೇ ಅಧ್ಯಾಯ 5ನೇ ವಾಕ್ಯ, ಆಕಾಶ ಮೊದಲೇ ಇತ್ತು, ಆದರೆ ದೇವ ನುಡಿಯಿಂದ ಈ ಭೂಮಿ ಮೇಲಕ್ಕೆ ಬಂತು ಅನ್ನುವುದನ್ನು ನಾವು ಆಲಿಸುತ್ತೇವೆ. ಮುಂದುವರೆದು ನಾವು ದೇವರ ವಾಕ್ಯವನ್ನ ನೋಡುತ್ತಾ ಹೋದಾಗ ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ನೇ ವಾಕ್ಯ, ದೇವರ ವಾಕ್ಯ ಜೀವಂತವಾಗಿರುವಂತಹದ್ದು, ಕ್ರಿಯಾತ್ಮಕವಾಗಿರುವಂತಹದ್ದು, ಎಂತ ಈ ಬಾಯಿ ಕತ್ತಿಗಿಂತಲೂ ಹರಿತವಾಗಿರುವಂತಹದ್ದು, ಮಾಂಸ ಮತ್ತು ಅಸ್ಥಿಗಳ ಭೇದವನ್ನು ಛೇದಿಸುವಂತಹದ್ದು. ದೇವರ ವಾಕ್ಯ ಜೀವಂತವಾಗಿರುವಂತಹದ್ದು, ಸತ್ಯವಾಕ್ಯ ಅಲ್ಲ, ಅದು ಕ್ರಿಯಾತ್ಮಕವಾಗಿರುವಂತಹದ್ದು. ಯಾವ ವ್ಯಕ್ತಿ ಆ ವಾಕ್ಯವನ್ನು ಸ್ವೀಕರಿಸುತ್ತಾನೋ ಬದಲಾವಣೆ ತನ್ನಿಂದ ತಾನಾಗಿಯೇ ಆತನ ಜೀವನದಲ್ಲಿ ಗೋಚರವಾಗುತ್ತಾ ಹೋಗುತ್ತೆ. ಮಾತ್ರವಲ್ಲ, ದೇವರ ವಾಕ್ಯ ಈ ಬಾಯಿ ಕತ್ತಿಗೆ ಸಮಾನ ಎಂದು ಆಲಿಸುತ್ತೇವೆ. ಆದ್ದರಿಂದಲೇ ಮತ್ತಾಯನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 4ನೇ ವಾಕ್ಯ ನಮಗೆ ಹೇಳುತ್ತೆ, ಮನುಷ್ಯನು ಜೀವಿಸುವುದು ಕೇವಲ ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ಮಾತಿನಿಂದ. ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಿ ಅದನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ. ಅಂದ್ರೆ
ದೇವರ ವಾಕ್ಯಕ್ಕೆ ಒಂದು ಶಕ್ತಿ ಇದೆ, ಬಲ ಇದೆ. ಅದು ನಮ್ಮನ್ನು ಮಾತ್ರವಲ್ಲ, ನಮ್ಮ ಕುಟುಂಬವನ್ನು ಹರ್ಷಗೊಳಿಸುವಂತಹ ಶಕ್ತಿಯನ್ನ ಪಡೆದಿದೆ. ಹಾಗಾದ್ರೆ ಆತ್ಮೀಯರೇ, ಈ ದೇವರ ವಾಕ್ಯ ಅಂದರೆ ಏನು? ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 14, ಆ ವಾಕ್ಯವೇ ನರನಾಗಿ ನಮ್ಮ ಮಧ್ಯದಲ್ಲಿ ಇಳಿಯಿತು. ಅಂದರೆ ದೇವರ ವಾಕ್ಯ ಬೇರೆಯಲ್ಲ, ಪ್ರಭು ಯೇಸು ಕ್ರಿಸ್ತರು ಬೇರೆಯಲ್ಲ. ರೋಮಾಪುರದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 6ನೇ ವಾಕ್ಯ, ದೇವರಾಡುವ ಮಾತು ತಪ್ಪಾಗಲು ಸಾಧ್ಯವಿಲ್ಲ. ಪೇತ್ರನು ಬರೆದ 2ನೇ ಪತ್ರ ಅಧ್ಯಾಯ 1 ವಾಕ್ಯ 20ರಿಂದ 21, ಮಾನವ ಪ್ರೇರಿತವಾಗಿರುವಂತಹದ್ದು ದೈವ ವಾಕ್ಯವಲ್ಲ, ಬದಲಾಗಿ ದೈವ ಸಂಕಲ್ಪದಿಂದ ಬರೆಯಲ್ಪಟ್ಟಿರುವಂತಹದ್ದೇ ದೇವರ ವಾಕ್ಯ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 1ರಿಂದ 9, ಅನೇಕ ವರ್ಷಗಳಿಂದ ಕಾಯಿಲೆಯಲ್ಲಿ ಬಿದ್ದಂತ ವ್ಯಕ್ತಿ ಒಂದೇ ಒಂದು ಮಾತಿನಿಂದ ಎದ್ದು ನಡೆಯುತ್ತಾನೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 47, ದೇವರಾಡಿದ ಒಂದೇ ಒಂದು ಮಾತಿನಿಂದ ಸತ್ತು 4 ದಿವಸ ಸಮಾಧಿಯಲ್ಲಿದ್ದಂತ ಲಾಜರ ಮತ್ತೆ ಎದ್ದು ಬಂದ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 23ರಿಂದ 27, ಬಿರುಗಾಳಿ ತುಂಬಿದ ಸರೋವರ ಅವರಾಡಿದ ಒಂದೇ ಒಂದು ಮಾತಿನಿಂದ ಶಾಂತವಾಯಿತು. ಆದ್ರಿಂದ ಈ ವಾಕ್ಯ ಯಾರು ನಂಬುತ್ತಾರೋ ಅವರೆಲ್ಲರಿಗೂ ರಕ್ಷಣೆ ದೊರಕುತ್ತದೆ ಎನ್ನುತ್ತಿದೆ ರೋಮಾಪುರದವರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 16. ಹಾಗಾದ್ರೆ ಆತ್ಮೀಯರೇ, ಈ ದೇವರ ವಾಕ್ಯ ಎಲ್ಲರಿಗೂ ಪ್ರೇರಣೆಯನ್ನ ಕೊಡುತ್ತೆ. ನಿರಾಶೆಯಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ, ಯಜಮಾನರಿಗೆ, ಪ್ರವಾದಿಗಳಿಗೆ, ಗುರುಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಾಕ್ಯ ಪ್ರೇರಣೆಯನ್ನ ಕೊಡುತ್ತೆ. ಅದಕ್ಕಾಗಿ ನಾನು ಹೇಳಿದೆ, ದೈವ ವಾಕ್ಯದ ಸ್ಪರ್ಶ ಕುಟುಂಬದಲ್ಲಿ ತರುತ್ತೆ ಹರುಷ. ಆತ್ಮೀಯರೇ, ಇಡೀ ನಮ್ಮ ಧರ್ಮಸಭೆಯ ಚರಿತ್ರೆಯನ್ನು ನಾವು ತೆಗೆದುಕೊಂಡಾಗಲೂ ಕೂಡ ಎಲ್ಲಿವರೆಗೆ ಯಾರನ್ನು ಕೂಡ ಇಡೀ ಬೈಬಲ್ ಪರಿವರ್ತನೆ ಮಾಡಿದೆ ಎಂದು ಎಲ್ಲಿನೂ ನಮಗೆ ಓದಕ್ಕೆ ಸಿಗೋದಿಲ್ಲ. ಆದರೆ ಈ ದೇವರ ವಾಕ್ಯದಲ್ಲಿರುವಂತಹ ಒಂದೊಂದು ವಾಕ್ಯಗಳು, ಶಕ್ತಿದಾಯಕವಾಗಿರುವ ಒಂದೊಂದು ವಾಕ್ಯಗಳು ಅವರನ್ನ ಪರಿವರ್ತನೆಯ ಹಾದಿಯೆಡೆಗೆ ಕೊಂಡೊಯ್ಯಿತು. ಸಂತ ಫ್ರಾನ್ಸಿಸ್ ಝೇವಿಯರ್ ಇವರನ್ನ ಪರಿವರ್ತನೆಗೊಳಿಸಿರುವಂತಹ ವಾಕ್ಯ ಮಾರ್ಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 21, ಇಡೀ ಜಗತ್ತನ್ನ ನೀನು ಗೆದ್ದುಕೊಂಡು ನಿನ್ನ ಆತ್ಮವನ್ನ ನೀನು ಕಳೆದುಕೊಂಡರೆ ನಿನಗೆ ಸಿಗುವಂತ ಲಾಭವಾದರೂ ಏನು? ಅದೇ ರೀತಿಯಲ್ಲಿ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರನ್ನ ಪರಿವರ್ತನೆಗೊಳಿಸಿರುವಂತಹ ವಾಕ್ಯ ಸಂತ ಪೌಲರು ಕೊರಿಂಥದವರಿಗೆ ಬರೆದ 1ನೇ ಪತ್ರ ಅಧ್ಯಾಯ 13 ವಾಕ್ಯ 1, ಪ್ರೀತಿ ಅಹಂಕಾರ ಪಡುವುದಿಲ್ಲ. ಅದೇ ರೀತಿಯಲ್ಲಿ ಸಂತ ಮದರ್ ತೆರೇಸಾರವರನ್ನ ಪರಿವರ್ತನೆಗೊಳಿಸಿರುವಂತಹ ವಾಕ್ಯ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 25 ವಾಕ್ಯ 40, ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ. ಅದೇ ರೀತಿಯಲ್ಲಿ ಅನೇಕ ಸಂತರನ್ನ ಪರಿವರ್ತನೆಗೊಳಿಸಿರುವಂತಹ ಆ ವಾಕ್ಯಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ರೆ ಆತ್ಮೀಯರೇ, ಆ ವಾಕ್ಯ ನಮ್ಮ ಕುಟುಂಬಕ್ಕೂ ಕೂಡ ಹರ್ಷ ತರುವಂತ ವಾಕ್ಯವಾಗಿದೆ. ಯಾಕೆಂತ ಹೇಳಿದ್ರೆ ಮಾತಿಗೆ ಒಂದು ಶಕ್ತಿ ಇದೆ ಆತ್ಮೀಯರೇ. ಒಬ್ಬನ ಮಾತು ನಮ್ಮನ್ನ ಕೆಟ್ಟವರನ್ನಾಗಿಯೂ ಮಾಡುತ್ತೆ, ಒಳ್ಳೆಯವರನ್ನಾಗಿಯೂ ಮಾಡುತ್ತೆ. ಕೆಟ್ಟ ಪ್ರಭಾವವನ್ನು ನಮ್ಮ ಮೇಲೆ ಬೀರುವುದಕ್ಕೆ ಅದು ಶಕ್ತವಾಗತ್ತೆ, ಒಳ್ಳೆಯ ಪ್ರಭಾವವನ್ನು ಬೀರುವುದಕ್ಕೆ ಶಕ್ತವಾಗತ್ತೆ. ಪ್ರೀತಿಸುವಂತ ಒಬ್ಬ ಪ್ರೇಮಿ ತನ್ನ ಪ್ರಿಯತಮೆಗೆ ಒಂದು ಪ್ರೇಮ ಪತ್ರವನ್ನ ಬರೆದರೆ ಆ ಪತ್ರಕ್ಕೆ ಎಷ್ಟೊಂದು ಅರ್ಥ ಇರುತ್ತೆ. ಅದೆಷ್ಟೇ ಸಾರಿ ಆ ಪತ್ರವನ್ನ ಓದಿದರೂ ಕೂಡ ಹೊಸ ಅನುಭವಗಳನ್ನ ಕೊಡುತ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ದೇವರು ಈ ಲೋಕವನ್ನ ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಜಗತ್ತಿಗೆ ಕಳುಹಿಸಿ ಕೊಡುವಷ್ಟು ಅವರು ಪ್ರೀತಿಸಿದರು. ಮಾತ್ರವಲ್ಲ, ಅವರ ವಾಕ್ಯ ನಮ್ಮ ಬಳಿಗೆ ಇಳಿದು ಬಂತು. ಇವತ್ತು ನಾವೆಲ್ಲರೂ ಬ್ಯುಸಿಯಾಗಿದ್ದೇವೆ. ಕುಟುಂಬದಲ್ಲಿಯೂ ಕೂಡ ಬಿಸಿ. ಯಾರಿಗೂ ಟೈಮ್ ಇಲ್ಲ. ಯಾರನ್ನು ಬೇಕಾದ್ರೂ ಕೇಳಿ, ಟೈಮ್ ಇಲ್ಲ. ಹೌದು ನೋಡಿ, ಒಬ್ಬರನ್ನೊಬ್ಬರು ಭೇಟಿ ಮಾಡುವುದಕ್ಕೆ ಟೈಮ್ ಇಲ್ಲ, ಕೆಲಸ ಮಾಡುವುದಕ್ಕೆ ಟೈಮ್ ಇಲ್ಲ, ಎಲ್ಲ ಶುದ್ಧ ಸುಳ್ಳು. ಯಾವುದಕ್ಕೆ ಟೈಮ್ ಇಲ್ಲ ಆತ್ಮೀಯರೇ? ಸ್ವಂತ ಕೆಲಸಕ್ಕೆ ಟೈಮ್ ಇದೆ,
ಸೋಷಿಯಲ್ ಮೀಡಿಯಾಕ್ಕೆ ಟೈಮ್ ಇದೆ, ಫೇಸ್ಬುಕ್ಕಿಗೆ ಟೈಮ್ ಇದೆ, ವಾಟ್ಸಾಪಿಗೆ ಟೈಮ್ ಇದೆ, ಟ್ರೈನಿಗೆ ಕಾಯುವುದಕ್ಕೆ ಟೈಮ್ ಇದೆ, ಬಸ್ಸಿಗೆ ಕಾಯುವುದಕ್ಕೆ ಟೈಮ್ ಇದೆ, ಟೈಮ್ ಪಾಸ್ ಮಾಡುವುದಕ್ಕೆ ಟೈಮ್ ಇದೆ. ಆದರೆ ಟೈಮ್ ಕೊಟ್ಟಂತ ಆ ಸೃಷ್ಟಿಕರ್ತನಿಗೆ ಟೈಮ್ ಕೊಡುವುದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಎಂತ ದುರ್ಗತಿ ನೋಡಿ ಇವತ್ತು. ಕುಟುಂಬದಲ್ಲಿಯೂ ಕೂಡ ದೇವರ ವಾಕ್ಯ ಇವತ್ತು ಎಲ್ಲೋ ಬೆತ್ತಲ್ಪಟ್ಟಿದೆ. ನಾವು ಸುಸಂದೇಶದಲ್ಲಿ ಓದುವ ಪ್ರಕಾರ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು, ಕೆಲವು ಬೀಜಗಳು ಬಂಡೆ ಕಲ್ಲಿನ ಮೇಲೆ ಬಿದ್ದವು, ಮತ್ತೆ ಕೆಲವು ಬೀಜಗಳು ಮುಳ್ಳು ಕಂಟಿಯ ನಡುವೆ ಬಿದ್ದವು. ಇವತ್ತು ನಮ್ಮ ಪ್ರತಿಯೊಬ್ಬರ ಕುಟುಂಬ ಟಿವಿಯಿಂದ ಆವೃತವಾಗಿದೆ. ಹೆಚ್ಚಿನ ಸಮಯವನ್ನ ಟಿವಿಯ ಮುಂದೆ ನಾವು ಕಳೆಯುತ್ತೇವೆ. ಆತ್ಮೀಯರೇ, ಒಂದು ಮೆಸೇಜ್ ನನ್ನ ಮೊಬೈಲಿಗೆ ಬಂದಿರುವಂತಹದ್ದು ಈ ರೀತಿಯಲ್ಲಿತ್ತು. ಯಾಕಂದ್ರೆ ಇವತ್ತು ಟಿವಿಯಲ್ಲಿ ವಿವಿಧ ರೀತಿಯ ಧಾರಾವಾಹಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವುದು ಕೂಡ ಕುಟುಂಬ ಜೀವನವನ್ನ ಕಟ್ಟುವುದಕ್ಕೆ ಸಹಕಾರಿಯಾಗಿರುವಂತ ಧಾರಾವಾಹಿಗಳು ಅವು ಅಲ್ಲ. ಒಂದು ನಿಮಿಷ ನಿಮ್ಮ ಟಿವಿಯಲ್ಲಿ ಬರುವಂತ ಧಾರಾವಾಹಿಗಳತ್ತ ಒಂದು ಗಮನ ಹರಿಸಿದರೆ, ಆತ್ಮೀಯರೇ, ನಿಮಗೆ ಮಗನ ಸಂಸಾರ ಹಾಳು ಮಾಡಬೇಕಾ? ಯಶೋಧ ಧಾರಾವಾಹಿಯನ್ನ ನೋಡಿ. ಅಕ್ಕ ತಂಗಿಯರ ಸಂಸಾರಕ್ಕೆ ಹುಳಿ ಇಣಬೇಕಾ? ಕಲರ್ಸ್ ಅಲ್ಲಿ ಬರುವಂತ ಅಕ್ಕ ನೋಡಿ. ದತ್ತು ಮಕ್ಕಳ ಒಂದು ಸಂಸಾರಕ್ಕೆ ವಿಷ ಬೀಜ ಬಿತ್ತಬೇಕಾ? ಅಮೃತ ವರ್ಷಿಣಿ ನೋಡಿ. ಸೊಸೆಯನ್ನ ಮನೆಯಿಂದ ಓಡಿಸಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ? ಮಿಸ್ಟರ್ ರಂಗೇಗೌಡ ನೋಡಿ. ಸ್ನೇಹಿತರ ಸಂಸಾರಕ್ಕೆ ಹುಳಿ ಹಿಂಡಬೇಕಾ? ಅವನು ಮತ್ತು ಶ್ರಾವಣಿ. ಜೀವ ತೆಗಿಬೇಕಾ? ಲಕ್ಷ್ಮೀ ಬಾರಮ್ಮ ನೋಡಿ. ಒಳ್ಳೊಳ್ಳೆ ಐಡಿಯಾ ಸಿಗತ್ತೆ. ಬಾಲ್ಯದಲ್ಲಿ ಒಮ್ಮೆ 25ನೇ ವಯಸ್ಸಿಗೆ ಮತ್ತೊಮ್ಮೆ ಮದುವೆ ಆಗ್ಬೇಕಾ? ಪುಟ್ಗೌರಿ ಮದುವೆ ನೋಡಿ. ನೋಡಿ, ಎಂತೆಂಥ ಧಾರಾವಾಹಿಗಳು ನಿಮ್ಮ ಕುಟುಂಬ ಜೀವನವನ್ನ ನಾಶ ಮಾಡೋದಕ್ಕೆ ನಿಮ್ಮ ಕುಟುಂಬದಲ್ಲಿ ಫ್ರೀಯಾಗಿ ಕೊಟ್ಟು ಬಿಡ್ತಾರೆ. ಈ ಧಾರಾವಾಹಿಗಳ ನಡುವೆ ಕುಟುಂಬದಲ್ಲಿ ಸಮಾಧಾನ ಎಲ್ಲಿದೆ? 6:30 ಸ್ಟಾರ್ಟ್ ಆಗುತ್ತೆ. ಹೆಂಡತಿ ಕೂತು ಧಾರಾವಾಹಿಯನ್ನು ನೋಡ್ತಾ ಇರ್ತಾಳೆ. ಗಂಡ ಮನೆಗೆ ಬಂದ ಕೂಡಲೇ ರಿಯಾಕ್ಷನ್ ಸ್ಟಾರ್ಟ್. ಏನನ್ನ ಆಕೆ ಆ ಟಿವಿಯಲ್ಲಿ ನೋಡಿದ್ಲೋ ಅದೇ ಪ್ಲೇ ಬ್ಯಾಕ್ ಆಗಿ ಮನೆಯಲ್ಲಿ ಆಡಲ್ಪಡುತ್ತೆ. ಕೋಪ, ತಾಪಗಳು ಎಲ್ಲವೂ ಕೂಡ ನಮಗೆ ಕಾಣಕ್ಕೆ ಸಿಗುತ್ತೆ. ಹಾಗಾದರೆ ಈ ಎಲ್ಲಾ ಧಾರಾವಾಹಿಗಳ ನಡುವೆ ಮುಳುಗಿ ಹೋಗಿರುವಂತ ನಮಗೆ ಕುಟುಂಬದಲ್ಲಿ ಸಮಾಧಾನ ಸಿಗಬೇಕು, ಕುಟುಂಬದಲ್ಲಿ ಹರ್ಷ ಸಿಗಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ ಆತ್ಮೀಯರೇ ಹರ್ಷ? ಹಾಗಾದರೆ ದೇವರು ನಮಗೆ ನೀಡುವಂತ ಸಂದೇಶ, ನಿಮಗೆ ಸಂತೋಷ ಬೇಕಾ? ನಿಮಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಹರ್ಷವಾಗಿ ಜೀವಿಸಬೇಕಾ? ದೇವರ ವಾಕ್ಯಕ್ಕೆ ಮೊದಲನೆಯ ಪ್ರಾಶಸ್ತ್ಯವನ್ನ ನೀಡಿರಿ. ದೇವರ ವಾಕ್ಯವನ್ನ ಕುಟುಂಬದಲ್ಲಿ ಧ್ಯಾನಿಸುವುದಕ್ಕೆ ಪ್ರಯತ್ನಿಸಿರಿ. ಯಾಕಂದರೆ ದೇವರ ವಾಕ್ಯಕ್ಕೆ ಯಾರು ತಮ್ಮ ಜೀವನವನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡರೋ ಆತ್ಮೀಯರೇ, ಅವರು ಬದಲಾವಣೆಯನ್ನ ಕಂಡರು. ಸಾಮಾನ್ಯ ಸ್ತ್ರೀಯಾಗಿದ್ದಂಥ ಮಾತೆ ಮರಿಯ ಯಾವಾಗ ದೇವ ಚಿತ್ತಕ್ಕೆ ತಲೆಬಾಗಿ ನಿನ್ನ ಚಿತ್ತದಂತೆ ನನ್ನಲ್ಲಾಗಲಿ ಎಂದು ಹೇಳಿದಳು, ಸಾಮಾನ್ಯ ಸ್ತ್ರೀಯಾಗಿದ್ದಂಥ ಮಾತೆ ಮರಿಯಮ್ಮ ದೇವ ತಾಯಿಯಾದಳು. ಸಮಾಜದ ದೃಷ್ಟಿಯಲ್ಲಿ ಸುಂಕಗಾರನಾಗಿದ್ದ ಪಾಪಿಯಾಗಿದ್ದ ಜಕ್ಕಾಯ ಯಾವಾಗ ದೇವರ ವಾಕ್ಯವನ್ನ ಆಲಿಸಿದನೋ ಸಂತನಾಗಿ ಪರಿವರ್ತನೆಯಾದ. ಆತ್ಮೀಯ ಸಹೋದರ ಸಹೋದರಿ, ನಿನ್ನ ಕುಟುಂಬದಲ್ಲಿ ಇವತ್ತು ಕಷ್ಟ ಇರ್ಬೋದು, ವೇದನೆ ಇರ್ಬೋದು, ಚಿಂತೆ ಇರ್ಬೋದು, ಆತಂಕ ಇರ್ಬೋದು, ಸಮಸ್ಯೆಯ ಗೂಡಾಗಿ ನಿನ್ನ ಕುಟುಂಬ ಪರಿವರ್ತನೆ ಆಗಿರ್ಬೋದು. ಇವತ್ತಿಂದ ನೀವೊಂದು ನಿರ್ಧಾರವನ್ನ ಮಾಡಿ. ಇವತ್ತಿಂದ ಒಂದು ನಿರ್ಧಾರವನ್ನ ನೀವು ಮಾಡಿ. ಕುಟುಂಬದ ಸದಸ್ಯರು ಒಟ್ಟಿಗೆ ಸೇರಿ ನಾವು ದೇವರ ವಾಕ್ಯವನ್ನ ಇವತ್ತಿಂದ ಓದುವುದಕ್ಕೆ ಆರಂಭ ಮಾಡ್ತೀವಿ ಅಂತ ನೀವು ನಿರ್ಧಾರ ತಗೊಳ್ಳಿ. ಕುಟುಂಬದ ಒಬ್ಬ ಸದಸ್ಯನು ತಪ್ಪದೆ ಈ ದೇವರ ವಾಕ್ಯವನ್ನ ನೀವು ಕನಿಷ್ಠ 1 ತಿಂಗಳು ತಪ್ಪದೆ ಧ್ಯಾನಿಸಿ ನೋಡಿ ಆತ್ಮೀಯರೇ, ನಿಮ್ಮ ಕುಟುಂಬದಲ್ಲಿ ಸಂತೋಷ, ಅಭಿಷೇಕ ಬಾರದೇ ಇದ್ದರೆ ಮತ್ತೆ ನೀವು ಕೇಳಿ. ಯಾಕಂದ್ರೆ ದೇವರ ವಾಕ್ಯ ಯಾವತ್ತೂ ನಿಷ್ಫಲವಾಗುವುದಿಲ್ಲ. ಒಳ್ಳೆಯ ಜಾಗದಲ್ಲಿ ಬಿತ್ತಲ್ಪಟ್ಟಂತ ಬೀಜ
ಅದು 30ರಷ್ಟೋ 60ರಷ್ಟೋ 100ರಷ್ಟೋ ಫಲವನ್ನ ಕೊಟ್ಟೇ ಕೊಡುತ್ತೆ. ಆದರೆ ಆ ವಾಕ್ಯಕ್ಕೆ ನಮ್ಮ ಕುಟುಂಬದಲ್ಲಿ ಒಂದು ಸ್ಥಾನವನ್ನ ನೀಡುವುದಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ. ಯಾಕಂದರೆ ಜೀವದಾಯಕವಾಗಿರುವಂತ ಈ ವಾಕ್ಯ, ನಮ್ಮನ್ನ ಸ್ವರ್ಗದೆಡೆಗೆ ಕೊಂಡೊಯ್ಯುವಂತ ಸಾಧನವಾಗಿರುವಂತ ಈ ವಾಕ್ಯ ನಮ್ಮ ಬಾಳಿನಲ್ಲಿ ಬೇಕೇ ಬೇಕು. ಆತ್ಮೀಯರೇ, ನಮ್ಮ ಮನೆಗೆ ಒಂದು ಟಿವಿ ತಂದ್ರೆ, ಒಂದು ಕ್ಯಾಲ್ಕುಲೇಟರ್ ತಂದ್ರೆ, ನಾವು ಮೊದಲಿಗೆ ಅದರಲ್ಲಿರುವಂಥ ಮ್ಯಾನ್ಯುವಲ್ ಪುಸ್ತಕವನ್ನ ತೆರೆದು ನೋಡ್ತೀವಿ. ಯಾವ ರೀತಿಯಲ್ಲಿ ಅದನ್ನು ಆಪರೇಟ್ ಮಾಡಬೇಕು, ಯಾವ ಗುಂಡಿಯನ್ನು ನಾವು ಮೊದಲು ಒತ್ತಬೇಕು ಅನ್ನುವುದನ್ನ ಆ ಮ್ಯಾನ್ಯುವಲ್ ಪುಸ್ತಕವನ್ನ ತೆರೆದು ನೋಡ್ತೀವಿ. ಅದೇ ರೀತಿಯಲ್ಲಿ ನಮ್ಮನ್ನ ಪ್ರೀತಿಸಿದಂತ ಪ್ರಭು ನಮಗೊಂದು ಮ್ಯಾನ್ಯುವಲ್ ಅನ್ನು ಕೊಟ್ಟಿದ್ದಾರೆ. ಕುಟುಂಬ ಜೀವನದ ಮ್ಯಾನ್ಯುವಲ್ ಪುಸ್ತಕ ಈ ಪವಿತ್ರ ಬೈಬಲ್ ಆಗಿದೆ. ಕುಟುಂಬ ಜೀವನವನ್ನ ನಡೆಸುವಂತ ನಾವು ಪ್ರತಿಯೊಬ್ಬರು ಈ ಒಂದು ಪುಸ್ತಕಕ್ಕೆ ತಕ್ಕ ಗೌರವವನ್ನ ಕೊಟ್ಟಾಗ ಖಂಡಿತವಾಗಿಯೂ ನಮ್ಮ ಕುಟುಂಬದಲ್ಲಿ ಕಳೆದು ಹೋಗಿರುವಂತಹ ಸಂತೋಷ ಖಂಡಿತವಾಗಿ ನಾವು ಮರಳಿ ಪಡೆಯಬಹುದು. ಹಾಗಾದರೆ ಈ ಪವಿತ್ರ ಗ್ರಂಥಕ್ಕೆ ನಮ್ಮ ಜೀವನದಲ್ಲಿ ಒಂದು ಮಹತ್ತರವಾದಂತಹ ಸ್ಥಾನವನ್ನು ನೀಡುವುದರ ಮೂಲಕ ನಮ್ಮ ಕುಟುಂಬ ಹರ್ಷದಾಯಕ ಕುಟುಂಬವಾಗಿ, ದೇವವಾಕ್ಯದ ಸ್ಪರ್ಶದಿಂದ ತುಂಬಿರುವಂಥ ಕುಟುಂಬವಾಗಿ ಪರಿವರ್ತಿಸಲು ಪ್ರಯತ್ನಿಸೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಒಂದು ನಿಮಿಷ ಪ್ರಾರ್ಥಿಸೋಣ. ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ನೆಲೆಯಾಗಿರುವಂಥ ಪ್ರಭುವೇ, ಇದೋ ಈ ಸಂದೇಶವನ್ನ ಆಲಿಸಿದಂತ ಎಲ್ಲ ಕುಟುಂಬಗಳನ್ನ ನಿಮ್ಮ ದಿವ್ಯ ಕರಗಳಲ್ಲಿ ಸಮರ್ಪಣೆ ಮಾಡುತ್ತಿದ್ದೇವೆ. ವಿವಿಧ ಕಾರಣಗಳಿಂದ ನೀವು ನಿಸ್ವಾರ್ಥವಾಗಿ ಬಿತ್ತಿದಂತ ಆ ದೇವವಾಕ್ಯದ ಬೀಜ ಕೆಲವರ ಕುಟುಂಬಗಳಲ್ಲಿ ಅದು ಕಾಲ್ದಾರಿಯಲ್ಲಿ ಬಿದ್ದಿರಬಹುದು, ಮತ್ತೆ ಕೆಲವರ ಕುಟುಂಬದಲ್ಲಿ ಬಂಡೆ ಕಲ್ಲಿನ ಮೇಲೆ ಬಿದ್ದಿರಬಹುದು, ಅಥವಾ ಕುಟುಂಬಗಳ ಸಮಸ್ಯೆಗಳ ನಡುವೆ ಮುಳ್ಳು ಕಂಟಿಯಲ್ಲಿ ಬಿದ್ದಿರಬಹುದು. ಅದು ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಭುವೇ. ಎಲ್ಲ ಸಮಸ್ಯೆಗಳಿಂದ ಈ ಕುಟುಂಬಗಳನ್ನು ಮುಕ್ತಗೊಳಿಸಿ ಫಲವತ್ತಾದ ಭೂಮಿಯಲ್ಲಿ ಬಿದ್ದಂಥ ಬೀಜದಂತೆ ಈ ಕುಟುಂಬಗಳನ್ನು ಪರಿವರ್ತಿಸಿ ನಿಮ್ಮ ದೈವಿಕ ಆಶೀರ್ವಾದದಿಂದ ಈ ಕುಟುಂಬಗಳನ್ನು ಅಭಿಷೇಕಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾ ನಿಮ್ಮ ಪರಿಶುದ್ಧ ನಾಮದಲ್ಲಿ